ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ 2018, 2019 ಮತ್ತು 2020 ಸಾಲಿನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ನೀಡುವ ಗೌರವ ಪ್ರಶಸ್ತಿ ಪ್ರದಾನ, ಪುಸ್ತಕ ಬಹುಮಾನ ಸಮಾರಂಭ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮಾರ್ಚ್ 7ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡ ನೆರವೇರಿಸಲಿದ್ದು, ಅಧ್ಯಕ್ಷತೆಯನ್ನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಕತ್ತಲ್ಸಾರ್ ವಹಿಸಲಿದ್ದಾರೆ. ಇನ್ನು 2018ನೇ ಸಾಲಿನ ಪ್ರಶಸ್ತಿ ಪುರಸ್ಕೃತರಲ್ಲಿ ತುಳು ಸಾಹಿತ್ಯ ಕ್ಷೇತ್ರದ ಸಾಧನೆಗೆ ಲಲಿತಾ ಆರ್ ರೈ, ತುಳು ನಾಟಕ ಕ್ಷೇತ್ರದಲ್ಲಿ ರತ್ನಾಕರ್ ರಾವ್ ಕಾವೂರು, ತುಳು ಸಿನಿಮಾ ಕ್ಷೇತ್ರದಲ್ಲಿ ಕೆ ವಿಜಯ್ ಅವರು ಆಯ್ಕೆ ಆದರೆ 2018ನೇ ಸಾಲಿನ ಪುಸ್ತಕ ಬಹುಮಾನ ವಿಜೇತ ಕವನ ವಿಭಾಗದಲ್ಲಿ ಶಾಂತಾರಾಮ್ ವಿ ಶೆಟ್ಟಿ, ಕಾದಂಬರಿ ವಿಭಾಗದಲ್ಲಿ ರಾಜಶ್ರೀ ರೈ ಪೆರ್ಲಾ ಆಯ್ಕೆಯಾಗಿದ್ದಾರೆ. 2019ನೇ ಸಾಲಿನ ಪ್ರಶಸ್ತಿ ಪುರಸ್ಕೃತರಲ್ಲಿ ತುಳು ಸಾಹಿತ್ಯ ಕ್ಷೇತ್ರ ವಿಭಾಗದಲ್ಲಿ ಎಸ್.ಆರ್. ವಿಘ್ನರಾಜ್ ಧರ್ಮಸ್ಥಳ, ತುಳು ಯಕ್ಷಗಾನ ಕ್ಷೇತ್ರದಲ್ಲಿನ ಸಾಧನೆಗಾಗಿ ದಿವಂಗತ ತಿಮ್ಮಪ್ಪ ಗುಜರನ್ ತಲೆಕಲ, ತುಳು ಜಾನಪದ ಕ್ಷೇತ್ರದ ಸಾಧನೆಗೆ ಗುರುವ ಕೊರಗ ಹಿರಿಯಡ್ಕ ಹಾಗೂ 2019ನೇ ಸಾಲಿನ ಪುಸ್ತಕ ಬಹುಮಾನ ವಿಜೇತರಾಗಿ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಆಯ್ಕೆಯಾಗಿದ್ದಾರೆ. ಇನ್ನು 2020ನೇ ಸಾಲಿನ ಕರ್ನಾಟಕ ತುಳು ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರಲ್ಲಿ ತುಳು ಸಾಹಿತ್ಯ ಕ್ಷೇತ್ರದಲ್ಲಿ ರಾಮಚಂದರ್ ಬೈಕಂಪಾಡಿ, ತುಳು ನಾಟಕ ಕ್ಷೇತ್ರದಲ್ಲಿ ತುಂಗಪ್ಪ ಬಂಗೇರ ಪುಂಜಾಲ್ಕಟ್ಟೆ, ತುಳು ಜಾನಪದ ಕ್ಷೇತ್ರದಲ್ಲಿ ಆನಂದ ಪೂಜಾರಿ ಹಳೆಯಂಗಡಿ ಹಾಗೂ 2020ನೇ ಸಾಲಿನ ಬಹುಮಾನ ವಿಜೇತರಾಗಿ ಕವನ ವಿಭಾಗದ ಡಾಕ್ಟರ್ ಕೆ ಚೆನ್ನಪ್ಪಗೌಡ ಆಯ್ಕೆಯಾಗಿದ್ದಾರೆ. 2020ನೇ ಸಾಲಿನ ವಿಶೇಷ ಯುವ ಸಾಧಕ ಪ್ರಶಸ್ತಿ ಪುರಸ್ಕೃತರಲ್ಲಿ ಯೋಗೀಶ್ ಶೆಟ್ಟಿ ಜಪ್ಪು, ನವೀನ್ ಶೆಟ್ಟಿ ಎಡ್ಮೆಮಾರ್, ರಮೇಶ್ ಪಿ ಮೆಟ್ಟಿನಡ್ಕ, ನಾಗರಾಜ್ ಭಟ್, ಭರತ್ ಸೌಂದರ್ಯ, ಸುಭಾಷ್ ನಾಯಕ್ ಹಾಗೂ ದೀಪಕ್ ಪಡುಕೋಣೆ ಆಯ್ಕೆಯಾಗಿದ್ದಾರೆ. ಇನ್ನು ವಿಶೇಷ ಬಾಲ ಪ್ರತಿಭಾ ಪ್ರಶಸ್ತಿ ಪುರಸ್ಕೃತರಾಗಿ ತನುಶ್ರೀ ಪಿತ್ರೋಡಿ, ಸನ್ನಿಧಿ ರೈ ಪೆರ್ಲಾ ಹಾಗೂ ತಕ್ಷಿಲ್ ದೇವಾಡಿಗ ಆಯ್ಕೆಯಾಗಿದ್ದಾರೆ.